ಕಳೆದ ಹಲವಾರು ವರ್ಷಗಳಿಂದ ದಿನಗಳಿಂದ ಆಮೆಗತಿಯಲ್ಲಿ ನಡೀತಾ ಇದ್ದಂತಹ ಕಬಕ ವಿಟ್ಲ ರಸ್ತೆಯ ಡಾಮರೀಕರಣ ಇದೀಗ ಚುನಾವಣೆ ದಿನ ನಿಗದಿಯಾಗ್ತಾ ಇದ್ದಂತೆ ವೇಗ ಪಡೆಯುತ್ತಾ ಇದ್ರೂ ಕೂಡ ಗುತ್ತಿಗೆದಾರರು ಡಾಮರೀಕರಣದ ವೇಳೆ ಪಾಲಿಸಬೇಕಾದ ನಿಯಮಗಳನ್ನ ಗಾಳಿಗೆ ತೂರಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪ ನಾಗರಿಕ ವಲಯದಿಂದ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಸಮಸ್ಯೆಯ ಪರಿಹಾರಕ್ಕಾಗಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಪ್ರೀತಮ್ ಎನ್ ರವರಿಗೆ ಮಾಹಿತಿ ನೀಡಿ ಸಮಸ್ಯೆ ಪರಿಹಾರಕ್ಕೆ ಪ್ರಯತ್ನಿಸಿದಾಗ ಅವರು ಹಾರಿಕೆಯ ಉತ್ತರವನ್ನ ನೀಡಿ ಗುತ್ತಿಗೆದಾರರಿಗೆ ಬೆಂಬಲ ನೀಡಿದ ಘಟನೆ ನಡೆದಿದೆ. ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯ ಹಂತ 3 ಪ್ಯಾಕೇಜ್ 251ರಲ್ಲಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪೊಳಲಿ ದ್ವಾರದಿಂದ ಕೈಕಂಬ ನಂದಾವರ ಪೇಟೆಯಲ್ಲಿ ಕಾಂಕ್ರೀಟ್ ಮಾರನಬೈಲು ಸಾಲೆತ್ತೂರು ಕಡಂಬು ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಬಕ ಕಡಂಬು ರಸ್ತೆಗೆ ಸುಮಾರು 26.84 ಕೋಟಿ ರೂಪಾಯಿ ಬಿಡುಗಡೆಯಾಗಿ 2016ರ ಆಗಸ್ಟ್ನಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರತ್ಯೇಕ ಗುದ್ದಲಿ ಪೂಜೆ ನಡೆದಿತ್ತು. ಆದರೆ ಕಾಮಗಾರಿ ನಡೆದಿಲ್ಲ. 2022 ಮೇಯಲ್ಲಿ ಹೊಸ ಗುತ್ತಿಗೆ ಕರೆದಿತ್ತು. ಆಗಸ್ಟ್ ತಿಂಗಳಲ್ಲಿ ಕಾರ್ಕಳ ಮೂಲದ ಉದಯ್ ಶೆಟ್ಟಿ ಎಂಬುವರಿಗೆ ಗುತ್ತಿಗೆ ಅಂತಿಮವಾಗಿತ್ತು. ಆ ಬಳಿಕ ಗುದ್ದಲಿ ಪೂಜೆ ನಡೆದು ರಸ್ತೆ ಅಗಲೀಕರಣಕ್ಕೆ ಹಾಗೂ ಡಾಮರೀಕರಣಕ್ಕೆ ಚಾಲನೆ ನೀಡಲಾಗಿತ್ತು. ಗುದ್ದಲಿ ಪೂಜೆ ನಡೆದ ಬಳಿಕ ರಸ್ತೆ ಅಗಲೀಕರಣ ಆರಂಭವಾಗಿ ಇದೀಗ ಕೆಲ ದಿನಗಳಿಂದ ರಸ್ತೆ ಡಾಮರೀಕರಣ ಆರಂಭವಾಗಿತ್ತು. ಆದರೆ ಕಾಮಗಾರಿ ಕಳಪೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಗರಿಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ಅಲ್ಲಿಗೆ ಆಗಮಿಸಿದಂತಹ ಎಸ್ಎಚ್ಡಿಪಿ ಕಾರ್ಯನಿರ್ವಾಹಕ ಅಭಿಯಂತರ ನಾಗರಾಜ್ ಪಾಟೀಲ್ ರವರ ನೇತೃತ್ವದಲ್ಲಿ ತಂಡವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.